ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಯೋಜನೆಯಂತೆ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಿ ವೇದವ್ಯಾಸ್ ಕಾಮತ್ ಅವರು ತಮ್ಮ ಫೇಸ್ಬುಕ್ ಪೇಜ್ ಮೂಲಕ ವೋಕಲ್ ಫಾರ್ ಲೋಕಲ್ ಎನ್ನುವಂತಹ ಘೋಷಣೆಯಡಿ ಸ್ವಾವಲಂಬಿ ಮನೆ ಉತ್ಪಾದಕರಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಇದೀಗ ಆ ಉತ್ಪನ್ನಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಡೀ ಪ್ರಪಂಚಕ್ಕೆ ಕೊರೋನಾ ಎನ್ನುವ ಮಹಾಮಾರಿಯ ಹೊಡೆತ ಬಿದ್ದು ಜನರು ಅಕ್ಷರಶಃ ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದೆಡೆ ಲಾಕ್ಡೌನ್ನ ಮೂಲಕ ಜನರಿಗೆ ಸಾಕಷ್ಟು ಸಮಯ ಕೂಡ ದೊರೆತಿದೆ. ಈ ಸಮಯದಲ್ಲಿ ಜನರು ಸ್ವಾವಲಂಬಿಯಾಗಬೇಕಿದೆ ಎನ್ನುವ ಯೋಚನೆಯೊಂದಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತ ಎನ್ನುವ ಚಿಂತನೆಯನ್ನ ದೇಶಕ್ಕೆ ಸಾರಿದ್ರು. ಇದಕ್ಕೆ ಪೂರಕವಾಗಿ ಮಂಗಳೂರಿನ ಬೋಂದಿಲ್ ನಿವಾಸಿ ಅನ್ನಪೂರ್ಣೇಶ್ವರಿ ಉಡುಪ ಅವರು ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಎನ್ನುವ ಚಿಂತನೆಯಿಂದ ಪ್ರೇರಿತಗೊಂಡು ಅನ್ನಪೂರ್ಣೇಶ್ವರಿ ಹೋಮ್ ಪ್ರಾಡಕ್ಟ್ ಅನ್ನ ಆರಂಭಗೊಳಿಸಿದ್ದು, ಇದಕ್ಕೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ತಮ್ಮ ಫೇಸ್ಬುಕ್ ಪೇಜ್ ಮೂಲಕ ವೋಕಲ್ ಫಾರ್ ಲೋಕಲ್ ಎಂಬ ಘೋಷಣೆಯಡಿ ಪ್ರೋತ್ಸಾಹ ನೀಡಿದ್ದು, ಈಗ ಬೇಡಿಕೆ ಹೆಚ್ಚಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ್ ಯೋಜನೆಯಿಂದ ಪ್ರೇರಿತಳಾಗಿ ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನ ಮನೆ ಉತ್ಪನ್ನಗಳನ್ನು ಪ್ರಾರಂಭಿಸಿದ್ದೇನೆ. ಈ ನಿಟ್ಟಿನಲ್ಲಿ ವೋಕಲ್ ಫಾರ್ ಲೋಕಲ್ ಎಂಬ ಯೋಜನೆ ಅಡಿಯಲ್ಲಿ ಮಂಗಳೂರು ದಕ್ಷಿಣ ಶಾಸಕರಾದ ಶ್ರೀಮಾನ್ ವೇದವ್ಯಾಸ್ ಕಾಮತ್ ಅವರಿಂದ ನಮ್ಮ ಉತ್ಪನ್ನಗಳಿಗೆ ಅಧಿಕ ಪ್ರೋತ್ಸಾಹ ದೊರೆತಿದೆ. ನಾನು ಈ ವಿಡಿಯೋ ಮೂಲಕ ನರೇಂದ್ರ ಮೋದಿ ಹಾಗೂ ವೇದವ್ಯಾಸ್ ಕಾಮತ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಇನ್ನು ಅನ್ನಪೂರ್ಣೇಶ್ವರಿ ಉಡುಪ ಅವರ ಈ ನೂತನ ಉತ್ಪನ್ನಕ್ಕೆ ತಮ್ಮ ಅಳಿಯನಾದ ಸುಹಾಸ್ ರಾವ್ ಅವರು ಸಾಥ್ ನೀಡಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ಅವರಿಂದ ಪ್ರೇರಿತರಾಗಿ ಪರಿಸರಕ್ಕೆ ಹಾನಿಯುಂಟಾಗಬಾರದೆಂಬ ತಮ್ಮ ರಜಾ ದಿನಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಯಾವುದೇ ವಾಹನಗಳನ್ನು ಬಳಸದೆ ಕೇವಲ ಸೈಕಲ್ ಮೂಲಕ ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡ್ತಿದ್ದಾರೆ. ಒನ್ ಮೋರ್ ರೀಸನ್ ಅಂತ ಹೇಳಿದರೆ, ನಮ್ಮ ವೇದವ್ಯಾಸ್ ಅವರು ಪರಿಸರ ಪ್ರೇಮಿ. ಅವರು ಈಕೋ ಫ್ರೆಂಡ್ಲಿ ವೇ ಆಫ್ ಇನಿಷಿಯೇಟಿವ್ಸ್ ತುಂಬ ಮಂಗಳೂರಿಗೆ ಕೊಟ್ಟಿದ್ದಾರೆ. ಈ ಹೋಟೆಲ್ಗಳಲ್ಲಿ ಪ್ಯಾಕ್ ಮಾಡೋದು, ಬಾಳೆ ಎಲೆಯಲ್ಲಿ ಮಾಡುವಂಥದ್ದು, ಆದಷ್ಟು ಅವರ ಈಕೋ ಫ್ರೆಂಡ್ಲಿ ಪ್ರೇಮ ನೋಡಿ ನಾನು ಇನ್ಸ್ಪೈರ್ ಆಗಿ ಈ ಡೆಲಿವರಿ ಅಟ್ಲೀಸ್ಟ್ ಡೆಲಿವರಿ 0 ಕಾರ್ಬನ್ ಫುಟ್ ಪ್ರಿಂಟ್ ಆಗ್ತದೆ ಅಂತ ಹೇಳಿ ನಾನು ಮನೆ ಮನೆಗಳಿಗೆ ಡೆಲಿವರಿ ಕೊಡ್ತಿದ್ದೇನೆ. ಈ ಎಲ್ಲದಕ್ಕೆ ಮೇಯ್ನ್ಲಿ ನಮಗೆ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ್ ಭಾರತ್ ಎನ್ನುವ ಒಂದು ಕಾನ್ಸೆಪ್ಟ್ ಇಂದ ನಾವು ಮುಂದುವರೆದಿದ್ದೇವೆ. ಈ ಬಗ್ಗೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಎನ್ನುವ ಚಿಂತನೆಯಂತೆ ವೋಕಲ್ ಫಾರ್ ಲೋಕಲ್ ಎಂಬ ಘೋಷಣೆಯಡಿ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ಪ್ರತಿಯೊಬ್ಬರೂ ಸ್ವಾವಲಂಬಿಯಾಗಿ ಬದುಕಬೇಕು ಎಂದು ಹೇಳಿದರು. ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ರೆ ಲೋಕಲ್ ಏಡ್ಸ್ ಜನರಿಗೆ ಅವರು ಉತ್ಪಾದಿಸುವಂಥ ವಸ್ತುಕ್ಕೆ ಸಹಕಾರವನ್ನು ಕೊಡಬೇಕು. ಅದರ ಮುಖಾಂತರ ಉತ್ಪನ್ನಗಳು ಜಾಸ್ತಿ ಆಗಬೇಕು. ಅದರ ಮುಖಾಂತರ ಆ ಉತ್ಪನ್ನ ನಮ್ಮ ಮಾರುಕಟ್ಟೆಯಲ್ಲೇ ಇಲ್ಲಿ ಬೇಡಿಕೆಯಾಗಿ ಅವರ ದಿವಸಗಳು ಹೋಗಬೇಕು ಅಂತ ಹೇಳುವಂಥ ಚಿಂತನೆಯ ಕಾರಣ ಪ್ರಧಾನಮಂತ್ರಿಗಳು ಕೊಟ್ಟಂಥ ಮಾತಿನ ಪ್ರಕಾರ ವೋಕಲ್ ಫಾರ್ ಲೋಕಲ್, ಅದೇ ರೀತಿ ಆತ್ಮನಿರ್ಭರ್ ಭಾರತದ ಕನಸನ್ನು ಮುಂದುವರಿಸುವಂಥ ದೃಷ್ಟಿಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಕಾರಣ ಆ ಹುಡುಗನ ಏನು ವ್ಯಾಪಾರ ಮುಗ್ಗಟ್ಟುಗಳು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಒಟ್ಟಿನಲ್ಲಿ ಕೊರೋನಾ ಎನ್ನುವ ಮಹಾಮಾರಿಯ ಹೊಡೆತವನ್ನ ತಿಂದ ಜನರು ತಮ್ಮ ಜೀವನವನ್ನ ಮತ್ತೆ ಕಟ್ಟಿಕೊಳ್ಳುವ ಅಗತ್ಯವಿದೆ. ಜನರು ಸ್ವಾವಲಂಬಿಯಾಗಿ ಬದುಕಬೇಕಿದೆ. ಜನರು ನಿರ್ಭಯದಿಂದ ಸ್ವತಂತ್ರ ಜೀವನವನ್ನ ನಡೆಸಬೇಕಿದೆ. ಇದಕ್ಕೆ ಕೊರೋನಾ ಎನ್ನುವ ಮಹಾಮಾರಿ ಪ್ರಪಂಚ ಬಿಟ್ಟು ತೊಲಗಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.